ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ತಿರಂಗ ಯಾತ್ರೆ ಮತ್ತು ರಾಣಿ ಅಬ್ಬಕ್ಕನ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಕಾರ್ಯಕ್ರಮ ಇಂದು ಉಳ್ಳಾಲದ ರಾಣಿ ಅಬ್ಬಕ್ಕ ಸರ್ಕಲ್ ನಲ್ಲಿ ನಡೆಯಿತು. ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ ಮೂರ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾಲಾರ್ಪಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ದೇಶಕ್ಕಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದ ವೀರರನ್ನ ಸ್ಮರಿಸಿ ರಾಣಿ ಅಬ್ಬಕ್ಕನ ಕೆಚ್ಚೆದೆಯ ಧೈರ್ಯವನ್ನ ಹಾಡಿ ಕೊಂಡಾಡಿದರು. ಬಳಿಕ ಮಾತನಾಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಮಳೆಯನ್ನ ಲೆಕ್ಕಿಸದೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಾರ್ಯಕರ್ತರನ್ನ ಅಭಿನಂದಿಸಿ ತುಳುನಾಡಿನ ವೀರ ರಾಣಿ ಅಬ್ಬಕ್ಕರನ್ನ ರಾಷ್ಟ್ರೀಯ ಸಂಕೇತವಾಗಿ ಗುರುತಿಸಿದ ಗೃಹ ಸಚಿವ ಅಮಿತ್ ಶಾಗೆ ಕೃತಜ್ಞತೆ ಸಲ್ಲಿಸಿದರು. ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ರಾಣಿ ಅಬ್ಬಕ್ಕ ಉತ್ಸವಕ್ಕೆ ಚಾಲನೆ ನೀಡಿದ್ದು, ಇದಕ್ಕೆ 25 ಲಕ್ಷ ರೂಪಾಯಿ ಬಿಡುಗಡೆಗೊಳಿಸಿ ಪೂರ್ಣ ಸಹಕಾರ ಕೊಟ್ಟ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರನ್ನ ಶ್ಲಾಘಿಸಿದರು. ಈ ಸಂದರ್ಭ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಾಲ, ಯುವ ಮೋರ್ಚಾ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಮಂಜುಳಾ ರಾವ್, ಇತರ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಮಣ್ಣಿನಿಂದ ಪರಕೀಯರ ವಿರುದ್ಧ ಪ್ರಾಯಶಃ ಈ ಭಾಗದಲ್ಲಿ ಮೊದಲನೇ ದಾಳಿಯನ್ನ ಮಾಡಿದಂತ ರಾಣಿ ಅಬ್ಬಕ್ಕರ ನೆಲದಿಂದ ನಾವೆಲ್ಲರೂ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ, ಇಡೀ ದೇಶಕ್ಕೆ ಈ ತುಳುನಾಡಿನ ಮಣ್ಣಿನಿಂದ ಸ್ವಾತಂತ್ರ್ಯದ ಪ್ರೇರಣೆಯನ್ನ ಕೊಡಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ರಾಣಿ ಅಬ್ಬಕ್ಕರ 500ನೇ ವರ್ಷಾಚರಣೆಯನ್ನ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರಾಯಶಃ ಈ ತಿರಂಗ ಯಾತ್ರೆಯಿಂದ ನಮ್ಮ ಕಾರ್ಯಕ್ರಮಗಳ ಪ್ರಾರಂಭ ಆಗ್ತದೆ. ಈ ವರ್ಷ ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನಮ್ಮ ಸಂಘಟನೆಗಳೆಲ್ಲ ಸೇರಿ, ಊರವರನ್ನೆಲ್ಲರನ್ನ ಸೇರಿಸಿ, ವಿವಿಧ ಸಂಘಟನೆಗಳನ್ನ ಸೇರಿಸಿ ರಾಣಿ ಅಬ್ಬಕ್ಕರ ಯಶೋಗಾಥೆಯನ್ನ, ಸ್ವಾತಂತ್ರ್ಯಕ್ಕೋಸ್ಕರ ಅವರು ಮಾಡಿರುವ ಹೋರಾಟವನ್ನ, ಪರಕೀಯರ ವಿರುದ್ಧದ ಅವರ ವಿಶೇಷ ಕೆಚ್ಚಿನ ದಾಳಿಯನ್ನ ಸ್ಮರಿಸುವಂತ ಕೆಲಸ, ಆ ಸ್ಮರಣೆಯನ್ನ ಮಾಡಿಕೊಂಡು ನಾವೆಲ್ಲರೂ ಪ್ರೇರಣೆ ಪಡೆಯುವಂತ ಕೆಲಸ ಆಗ್ಲಿಕ್ಕಿದೆ. ಇವತ್ತಿನ ಈ ಸಮಾರಂಭವನ್ನು ಕಂಡಾಗ ಹೇಗೆ ಸೈನಿಕರು ಎದೆಗೆ ಗುಂಡಿಗೆ ಎದೆಯನ್ನ ಕೊಟ್ಟು ಹೋರಾಟವನ್ನ ಮಾಡಿದಾರ, ಒಬ್ಬ ರಾಷ್ಟ್ರಭಕ್ತ ಅದೇ ಪ್ರಯತ್ನವನ್ನ ಮಾಡ್ತಾನೆ. ವರುಣದೇವನ ಏಟಿಗೂ ಎದುರನ್ನ ಕೊಡದೆ ಇಲ್ಲಿ ವೀರರಾಣಿ ಅಬ್ಬಕ್ಕಳ ಸ್ಮರಣೆಗೆ ನಿಂತಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಅಭಿವಂದನೆಯನ್ನು. ವಿಶೇಷವಾಗಿ 1525ನೇ ಇಸ್ವಿ ಒಳಗಡೆ ಪೋರ್ಚುಗೀಸರು ಆಕ್ರಮಣ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ವೀರರಾಣಿಯಾಗಿ ಆ ಪೋರ್ಚುಗೀಸರನ್ನ ಎದೆಯನ್ನ ನಡುಕವನ್ನ ಹುಟ್ಟಿಸಿರ್ತಕ್ಕಂಥ ರಾಣಿ ಅದು ವೀರರಾಣಿ ಅಬ್ಬಕ್ಕ. ವೀರರಾಣಿ ಅಬ್ಬಕ್ಕ ತುಳುನಾಡಿನ ಪ್ರಥಮ ರಾಣಿ, ಈ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅಂತಹ ವೀರರಾಣಿ ಅಬ್ಬಕ್ಕನ ಸ್ಮರಣೆಯನ್ನ ಮಾಡುವಂತ ಕಾಯಕಕ್ಕೆ ನಾವು ಇವತ್ತು ಸೇರಿದ್ದೇವೆ 79ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ. ಒಂದು, ಇಂತಹ ವೀರರಾಣಿ ಅಬ್ಬಕ್ಕ ತುಳುನಾಡಿನ ಅಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ಗುರುತಿಸಿದ್ದು ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಇಲ್ಲಿ ಬಂದು ಹಾರಾರ್ಪಣೆ ಮಾಡುವುದರ ಮುಖಾಂತರ ರಾಣಿ ಅಬ್ಬಕ್ಕನನ್ನ ದೇಶದ ಒಬ್ಬಳ ರಾಣಿ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟರು. ಎರಡನೇದು, ರಾಣಿ ಅಬ್ಬಕ್ಕನ ಉತ್ಸವ ಮಾಡಬೇಕು ಅಂತ ಆದಾಗ ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗಿನ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರು ಪೂರ್ಣ ಸಹಕಾರವನ್ನು ಕೊಟ್ಟು ಈ ರಾಜ್ಯದಲ್ಲಿ ರಾಣಿ ಅಬ್ಬಕ್ಕ ಉತ್ಸವವನ್ನು ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಟ್ಟಿಬದ್ಧಾಗಿದೆ. ಆವತ್ತಿನ ಕಾಲಘಟ್ಟದಲ್ಲಿ 25 ಲಕ್ಷ ರೂಪಾಯಿಗಳನ್ನ ಆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡುವುದರ ಮುಖಾಂತರ
ರಾಣಿ ಅಬ್ಬಕ್ಕನಿಗೆ ಭಾರತೀಯ ಜನತಾ ಪಾರ್ಟಿ ಶತನಮನಗಳನ್ನು ಸಲ್ಲಿಸತಕ್ಕಂಥ ಕಾರ್ಯವನ್ನು ಮಾಡಿದೆ. ರಾಣಿ ಅಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ವಿಜೃಂಭಿಸತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಾಡಿದೆ.